ಕೇವಲ ಅರ್ಧ ಗಂಟೆಯಲ್ಲಿ ಹಬ್ಬಕ್ಕೆ ಮಾಡುವಂಥ ಅಡುಗೆಯನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೇಕಾ? ಯಾವಾಗಲೂ ಹೋಟೆಲಲ್ಲಿ ಹೋಗಿ ವಿಶೇಷವಾಗಿರೋದನ್ನು ತಿನ್ನೋದಕ್ಕಿಂತ ಜಸ್ಟ್ ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ಕೆಲವೊಂದು ತರಕಾರಿಗಳಿದ್ದರೆ ಸಾಕು, ತುಂಬಾ ಸುಲಭವಾಗಿ ಹಬ್ಬದ ರೀತಿಯ ಅಡುಗೆನ ಸಿಂಪಲಾಗಿ ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಅರ್ಧ ಗಂಟೆಯಲ್ಲಿ ಒಂದು ಸ್ಪೆಷಲ್ ಊಟನ ತುಂಬಾ ಸುಲಭವಾಗಿ ಯಾವ ಥರ ರೆಡಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಷ್ಟಾದರೂ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಹಾಗೆಯೇ ನಾನು ಈ ಪ್ರಯತ್ನ ಸಪೋರ್ಟ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಸ್ಪೆಷಲ್ ಊಟಕ್ಕೆ ನಾನು ತುಂಬ ಸಿಕ್ಕಾಪಟ್ಟೆ ತರಕಾರಿ ಏನೂ ಹಾಕ್ತಾ ಇಲ್ಲ. ಒಂದು 4-5 ಬಗೆ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಆಲೂಗಡ್ಡೆ, ಟೊಮೆಟೊ, ಆಮೇಲೆ ಅಣಬೆ, ಇದು ಮಶ್ರೂಮ. ಇದರದ್ದೊಂದು ಫ್ರೈ ಮಾಡೋಣ ಅಂತ. ಆಲೂಗಡ್ಡೆದು ಪಲ್ಯ, ಹಾಗೆಯೇ ಟೊಮೆಟೊದೊಂದು ಸಿಂಪಲ್ ರಸಮ್, ಮತ್ತು ಒಂದು ತರಕಾರಿದು ಮೊಸರು ಬಜ್ಜಿ ಮಾಡೋಣ ಅಂತ. ಮೊದಲಿಗೆ ರೈಸನ್ನು ನಾನಂದರೆ ಅನ್ನನ ಬೇಯಿಸ್ತಾ ಇದ್ದೇನೆ. ಒಂದು 2 ಲೋಟ ರೈಸ್ ಇಟ್ಟಿದ್ದೇನೆ. 4 ಲೋಟದಷ್ಟು ನೀರು ಹಾಕಿ ಫಸ್ಟ್ ಇದನ್ನ ಬೇಯಿಸ್ಲಿಕ್ಕೆ ಇಟ್ಬಿಟ್ರೆ ಮಿಕ್ಕಿದ ಕೆಲಸ ನಾವು ಆರಾಮ್ಸೆ ಮಾಡ್ಬೋದು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮೊದಲು ಆಲೂ ಪಲ್ಯ ಮಾಡೋದು ಹೇಳ್ಕೊಡ್ತೇನೆ. ಸ್ಟವ್ ಮೇಲೆ ಬಾಣಲೆ ಇಟ್ಟು ಒಂಚೂರು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊಳ್ಳಿ. ಅದಾದ ನಂತರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಕರಿಬೇವು, ಆಮೇಲೆ ಒಣಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಇದು ಏನು ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇಲ್ಲ, ಒಣಮೆಣಸು ಅಷ್ಟೇ. ಹಾಗೆಯೇ ಬೆಳ್ಳುಳ್ಳಿ ಒಂದು ಸ್ವಲ್ಪ ಗುದ್ಬಿಟ್ಟು ಕೂಡ ಹಾಕ್ತಾ ಇದ್ದೇನೆ. ಫಸ್ಟ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಎಲ್ಲ ರೆಡಿ ಆದ ನಂತರ ಒಂದು 2 ಟೊಮೆಟೊ, ಹಾಗೆಯೇ ಒಂದು 3 ಮೀಡಿಯಮ್ ಸೈಜ್ದು 3 ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಫಸ್ಟ್ ಎಣ್ಣೆಯಲ್ಲಿ ಇದನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕಿದ್ವಲ್ವ, ಆ ಎಣ್ಣೆಯಲ್ಲಿ ಸ್ವಲ್ಪ 1-2 ನಿಮಿಷ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನನಗೊಂದು ಸ್ವಲ್ಪ ಈ ಉಪ್ಪು ಕರಿ ಥರ ಮಾಡ್ತಾ ಇರೋದು ಇದನ್ನ, ಅಥವಾ ಪಲ್ಯ ಇದು ಒಂದು ಸ್ವಲ್ಪ ಸ್ವೀಟಿಶ್ ಆದರೆ ಚೆನ್ನಾಗಿರುತ್ತೆ ಅಂತ ಚಿಟಿಕೆಯಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಒಂದು ಸರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ನೀವು ಇದನ್ನ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡ್ಬೋದು. ಮೀಡಿಯಮ್ ಉರಿಯಲ್ಲಿ ಒಂದು 3-4 ನಿಮಿಷ ಬಿಟ್ಟರೆ ಆಲೂಗಡ್ಡೆ ತುಂಬ ಬೇಗ ಬೇಯುತ್ತೆ. ನಡುವೆ ಏನು ಮಾಡ್ತಾ ಇರಿ ಅಂತಂದರೆ ಮಗಿಸ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಂದಾಗ ಗೊತ್ತಾಗುತ್ತೆ, ನೀರೆಲ್ಲ ಡ್ರೈ ಆಗುತ್ತೆ. ನೋಡಿ, ಆಲೂ ಪಲ್ಯ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ತರಕಾರಿ ಅಂದರೆ ಈ ಆಲೂಗಡ್ಡೆ ಏನು ಹಾಕಿದ್ದೀವಿ, ಟೊಮೆಟೊ ಎಲ್ಲ ಬೆಂದಿದೆ. ಕೊನೆಯದಾಗಿ ನಾವು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಒಂದು ಸರಿ ಸ್ಟವ್ ಮೇಲೆ ಇರುವಾಗಲೇ ಕಾಯಿ ತುರಿ ಹಾಕ್ಕೊಂಡು 1-2 ನಿಮಿಷ ಮಗಿಸ್ತಾ ಇರಿ, ಅಷ್ಟೇ ಸಾಕು. ಸ್ಟವನ್ನು ಬಂದ್ ಮಾಡಿಬಿಟ್ಟು ಇವಾಗ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿರುವಂಥ ಆಲೂಗಡ್ಡೆಯ ಪಲ್ಯ ರೆಡಿ ಆಗಿದೆ. ಇಷ್ಟೇ, ತುಂಬಾ ಸಿಂಪಲ್. ಇವಾಗ ಒಂದು ಸುಲಭವಾಗಿ ಟೊಮೆಟೊ ಸಾರನ್ನು ಮಾಡೋಣ. ಒಂದು 4 ಇದು ನಾಟಿ ಟೊಮೆಟೊ, 2 ಹಸಿಮೆಣಸಿನ್ಕಾಯಿ, ಒಂದು 3-4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು ತುಂಡು ಶುಂಠಿ. 2 ಹಸಿಮೆಣಸಿನ್ಕಾಯಿ, ಒಂದು ತುಂಡು ಶುಂಠಿ, 3-4 ಎಸಳು ಬೆಳ್ಳುಳ್ಳಿ ಮತ್ತು ಟೊಮೆಟೊ. ಇಷ್ಟನ್ನು ಏನು ಅಂತಂದರೆ ನೀವು ಫಸ್ಟ್ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಿಂಡುವಂಥ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಇಷ್ಟೇ ಸಾಕು. ಈ ಪ್ಯೂರಿಯನ್ನು ರೆಡಿ ಮಾಡಿ ಆದ ನಂತರ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಸಿಡಿಲಿಕ್ಕೆ ಬಿಡಿ. ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿದು ಫ್ರೈ ಆಗಲಿ. ಕರಿಬೇವು ಕೂಡ ಹಾಕೋಬೋದು. ನೀಟಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಟೊಮೆಟೊ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ನಾನು ಆವಾಗಲೇ ತೋರಿಸಿದ್ದೀನಲ್ವ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅದನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದನ್ನ ಹಾಕಿ ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕೋಬೋದು. ಹಾಕ್ಕೊಂಡು ಮೊದಲಿಗೆ ಇದನ್ನ ನೀಟಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಅದಾದ ನಂತರ ಬೇಕಾದರೆ ಒಂದು ಸ್ವಲ್ಪ ರಸಮ್ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ಹಾಕೋಬೋದು. ಇಲ್ಲ, ಈ ಥರ ಇಷ್ಟೇ ಆದ್ರೂ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಕುದಿದಾದ ನಂತರ ನಾನು ಒಂದು ಅರ್ಧ ಚಮಚದಷ್ಟು ಇದಕ್ಕೆ ರಸಮ್ ಪುಡಿಯನ್ನು ಹಾಕ್ತಾ ಇದ್ದೇನೆ. ಮನೆಯಲ್ಲಿ ಮಾಡಿರುವಂಥದ್ದು ನಾನು. ನೀವು ಬೇಕಾದರೆ ಸಾಂಬಾರು ಪುಡಿ ಬೇಕಾದರೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಮತ್ತು 1-2 ನಿಮಿಷ ಕುದಿದ್ರೆ ಸಾಕು. ಉಪ್ಪನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಿಹಿ ಬೇಕು ಅನ್ನೋರು ಒಂಚೂರು ಬೆಲ್ಲ ಬೇಕಾದರೂ ಹಾಕೋಬಹುದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ.
ಸ್ಟವನ್ನು ಬಂದ್ ಮಾಡಿ. ಇಷ್ಟೇ ನೋಡಿ, ಸಿಂಪಲ್ ಆಗಿರುವಂಥ ರುಚಿಯಾಗಿರುವಂಥ ಟೊಮೆಟೊ ಸಾರು ರೆಡಿಯಾಗಿದೆ. ಜಾಸ್ತಿ ಕಷ್ಟನೇ ಪಟ್ಟಿಲ್ಲ, ಬೇಳೆ ಕೂಡ ಬೇಡ, ಇದಕ್ಕೆ ಸಿಂಪಲಾಗಿ ಮಾಡ್ಬೋದು. ಈಗ ಮಶ್ರೂಮ್ ಫ್ರೈ, ಅಣಬೆ ಫ್ರೈಯನ್ನು ತುಂಬಾ ಸಿಂಪಲಾಗಿ ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನಾವು ಸ್ಟವ್ವಲ್ಲಿ ಬಾಣಲೆ ಇಟ್ಬಿಟ್ಟು ಅದನ್ನ ಬಿಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕಬೇಕು. ಅದಾದ ನಂತರ ತುಪ್ಪಕ್ಕಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅಷ್ಟೊತ್ತಿಗೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನು ಕುದೀಲಿಕ್ಕೆ ಇಟ್ಬೇಡಿ, ಯಾಕಂತಂದರೆ ನಮಗೆ ಅಣಬೆನ ತೊಳೆದುಕೊಳ್ಳೋದಕ್ಕೆ ಬೇಕಾಗುತ್ತೆ. ಯಾವಾಗಲೂ ಮಶ್ರೂಮ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಚಿಟಿಕೆಯಷ್ಟು ಅರಶಿನ ಅಥವಾ ಉಪ್ಪನ್ನು ಹಾಕ್ಕೊಂಡು ಈ ಮಶ್ರೂಮನ್ನು ತುಂಬಾ ಚೆನ್ನಾಗಿ ತೊಳ್ಕೊಬೇಕು. ನಾನು ಯೂಶ್ವಲಾಗಿ ಸಿಪ್ಪೆ ತೆಗೆದು ಯೂಸ್ ಮಾಡ್ತೀನಿ, ಆದ್ದರಿಂದ ನಾನು ಅರಶಿನ ಹಾಕ್ಕೊಂಡಿಲ್ಲ. ನೀವು ಸಿಪ್ಪೆ ತೆಗೆಯದೇ ಹಾಗೇ ಯೂಸ್ ಮಾಡಿದ್ರೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕ್ಕೊಳ್ಳಿ. 2-3 ಸರ್ತಿ ನಾವು ಕ್ಲೀನಾಗಿ ತೊಳಿಬೇಕು, ಯಾಕಂತಂದರೆ ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ. ಆದ್ದರಿಂದ 2-3 ಸರ್ತಿ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ನೋಡಿ ಹಿಂಡ್ಬಿಟ್ಟು ಇದಕ್ಕೆ ಹಾಕಬೇಕು. ನೀರಿನ ಪಸೆ ಇರಬಾರ್ದು, ಅಣಬೆನ ನೀಟಾಗಿ ಹಿಂಡ್ಕೊಳ್ಳಿ, ಯಾಕಂತಂದರೆ ಅಣಬೆಯಲ್ಲಿ ನೀರು ನಿಂತ್ಕೊಳ್ಳುತ್ತೆ ನೀವು ನೀರಿಗೆ ಹಾಕಿದ ತಕ್ಷಣ. ಆದ್ದರಿಂದ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ. ಈ ಒಗ್ಗರಣೆ ಇರುತ್ತಲ್ವ ಈರುಳ್ಳಿದು, ಅದಕ್ಕೆ ಹಾಕ್ಕೊಂಡಾದ ನಂತರ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1/4 ಚಮಚದಷ್ಟು ಉಪ್ಪು ಸಾಕು, ಅಣಬೆಗೆ ಉಪ್ಪು ತುಂಬ ಜಾಸ್ತಿ ಆಗುತ್ತೆ, ಅದರಿಂದ ಜಸ್ಟ್ 1/4 ಚಮಚದಷ್ಟು ಉಪ್ಪನ್ನು ಹಾಕಿ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಅಣಬೆಯಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಬೇಕಾದರೂ ಸೇರಿಸ್ಕೋಬಹುದು. ಒಂದು ಅರ್ಧ ಹಸಿ ಬೆಂದ ನಂತರ ನೀವು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೋಬೋದು. ನೀವು ಇದಕ್ಕೆ ಮಸಾಲೆ ಪುಡಿಗಳನ್ನು ಯಾವ್ದು ಬೇಕಾದರೂ ನೀವು ಹಾಕೋಬೋದು. ನೀವು ಚಿಕನ್ ಮಸಾಲ ಅಥವಾ ಎಗ್ ಮಸಾಲ ಪುಡಿ ಇರುತ್ತಲ್ವ, ಸಾಂಬಾರು ಪುಡಿ ಬದಲು ಅದನ್ನು ಬೇಕಾದರೂ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಮಸಾಲ ನಿಮ್ಮ ಫ್ಲೇವರಿಗೆ ನಿಮಗೆ ಯಾವ ಇಷ್ಟಕ್ಕೆ ಬೇಕೋ ಆ ಥರ ಹಾಕ್ಕೊಳ್ಳಿ. ಕೊನೆಯದಾಗಿ ಮಸಾಲದಲ್ಲಿ ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿ ಇಟ್ಕೊಂಡು. ಅದಾದ ನಂತರ ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಇದನ್ನ ಬೇಯಿಸಿದರೆ ಸೂಪರ್ ಆಗಿರುವಂಥ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ಇಷ್ಟೇ, ನಾನು ಯಾವಾಗಲೂ ಕ್ವಿಕ್ಕಾಗಿ ಮಾಡ್ತೀನಿ, ಯಾಕಂತಂದರೆ ನನ್ನ ಮಗಳು ಈ ಮಶ್ರೂಮ್ ಫ್ರೈ ಕೇಳ್ತಾನೆ ಇರ್ತಾಳೆ, ತುಂಬ ಇಷ್ಟ. ಆದ್ದರಿಂದ ಮಸಾಲೆ ಪುಡಿಯನ್ನು ಜಾಸ್ತಿ ಹಾಕಲ್ಲ, ಸ್ವಲ್ಪ ಕಾಳು ಮೆಣಸಿರುತ್ತಲ್ವ ಅದರ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಚೂರು ಗರಂ ಮಸಾಲ ಪುಡಿ ಹಾಕಿ ಮುಗಿಸ್ಬಿಡ್ತೀನಿ. ಅಂದರೆ 1/4 ಚಮಚಗಿಂತ ಕೂಡ ಕಮ್ಮಿನೇ, ಜಾಸ್ತಿ ಇದಕ್ಕೆ ಮಸಾಲೆ ಬೇಕಾಗಿಲ್ಲ. ಅಂದರೆ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ನೀವು ಫ್ರೈ ಮಾಡಿ, ಅದು ಅರ್ಧ ಬೆಂದಿರುತ್ತಲ್ಲ, ಅದಾದ ನಂತರ ನೀವು ಮಸಾಲ ಹಾಕಿ ಬೇಯಿಸ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಬೇಕಾದರೆ ಕೊನೆಯದಾಗಿ ಸ್ವಲ್ಪ ಮೊಸರನ್ನು ಕೂಡ ನೀವು ಸೇರಿಸ್ಬೋದು, ಸೂಪರಾಗಿ ಬರುತ್ತೆ. ಅಣಬೆ ಫ್ರೈ ಆಯಿತು. ಇವಾಗ ಸೂಪರ್ ಆಗಿರುವಂಥ ತರಕಾರಿದು ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ದಪ್ಪ ಮೊಸರನ್ನು ತಗೊಂಡು ಒಂದು ಬೌಲಷ್ಟು ನೀಟಾಗಿ ಬೀಟ್ ಮಾಡಿಕೊಂಡು ಸ್ಮೂತ್ ಮಾಡಿಟ್ಟಿದ್ದೇನೆ. ಅದಕ್ಕೆ ಸೌತೆಕಾಯಿನ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ, ಕ್ಯಾರೆಟ್ ಒಂದು ತುಂಡು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಚಿಕ್ಕದಾಗಿ, ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧನೂ ಇಲ್ಲ ಒಂದು 1/4 ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಹಸಿಮೆಣಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಮೊಸರು ಬಜ್ಜಿ ಕೂಡ ರೆಡಿಯಾಗೋಯಿತು. ಇದು ಆ್ಯಕ್ಚುಲಿ ಈ ಟೈಮಲ್ಲಿ, ಸೆಕೆ ಟೈಮಲ್ಲಿ ಈ ಥರ ನೀವು ತರಕಾರಿದು ಮೊಸರು ಬಜ್ಜಿಯನ್ನು ದಿನಕ್ಕೊಂದ್ಸರಿ ಆದರೂ ತಿನ್ನಬೇಕು. ನಿಮ್ಮ ದೇಹ ತುಂಬ ಅಂತಂದರೆ ತುಂಬ ಕೂಲಾಗಿರುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ BP-ಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಈ ಮೊಸರು ಬಜ್ಜಿ, ಅಂದರೆ ಟೊಮೆಟೊ, ಸೌತೆಕಾಯಿ ಎಲ್ಲ ಹಾಕಿರ್ತೀವಲ್ವ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮದು ಸ್ಪೆಷಲ್ ಊಟ ರೆಡಿಯಾಗಿದೆ ನೋಡಿ, ಸೂಪರ್ ಆಗಿರುವಂತಹ ತರಕಾರಿಯ ಮೊಸರು ಬಜ್ಜಿ, ಮಶ್ರೂಮ್ ಫ್ರೈ, ಆಲೂ ಪಲ್ಯ, ಒಳ್ಳೆಯ ಒಂದು ಟೊಮೆಟೊ ಸಾರು. ಇಷ್ಟಿದ್ರೆ ಸಾಕು. ಉಪ್ಪಿನಕಾಯಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜನೇ ಬೇರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾವು ಯಾವಾಗಲೂ ಹೋಟೆಲಲ್ಲಿ ಹೋಗಿ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡೋ ಬದಲು ಸಿಂಪಲಾಗಿ ಮನೆಯಲ್ಲಿ ಈ ಥರ ಅಡುಗೆ ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಥ್ಯಾಂಕ್ಸ್ ಎಲ್ರಿಗೂ.